ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ನೀರಿನ ದರದಲ್ಲಿ ಭಾರಿ ಏರಿಕೆ ಜೊತೆಗೆ ಜನಸಾಮಾನ್ಯರಿಗೆ ವಿಷಯುಕ್ತ ನೀರು ಪೂರೈಕೆ ಆರೋಪ, ಘನತ್ಯಾಜ್ಯ ತೆರಿಗೆ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಬಿಸಿ ಚರ್ಚೆ ನಡೆಯಿತು. ಹಾಗಿದ್ರೆ ಒಟ್ಟು ಸಭೆಯಲ್ಲಿ ಏನೇನೆಲ್ಲ ಆಯಿತು? ಮಂಗಳೂರು ಪಾಲಿಕೆ ಮೇಯರ್ ದಿವಾಕರ್ ಪಾಂಡೇಶ್ವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಥಮ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರದ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಕಳೆದ ವರ್ಷದಿಂದೀಚೆಗೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ನೀರಿನ ದರದಲ್ಲಿ ಭಾರೀ ಏರಿಕೆಯನ್ನು ಮಾಡಲಾಗಿತ್ತು. ಈ ಬಗ್ಗೆ ಪಾಲಿಕೆಯ ಸದಸ್ಯರು ಮಾತ್ರವಲ್ಲದೆ ಜನಸಾಮಾನ್ಯರಿಂದಲೂ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕಳೆದ ಮಾರ್ಚ್ನಲ್ಲಿ ನೂತನ ಮೇಯರ್ ಆಗಿ ದಿವಾಕರ್ ಪಾಂಡೇಶ್ವರ ಅಧಿಕಾರ ಸ್ವೀಕಾರ ಸಂದರ್ಭದಲ್ಲೂ ನೀರಿನ ದರ ಇಳಿಕೆಗೆ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ್ರು. ಇದೇ ವೇಳೆ ಆಸ್ತಿ ತೆರಿಗೆಯೊಂದಿಗೆ ವಿಧಿಸಲಾಗಿರುವ ಘನತ್ಯಾಜ್ಯ ಉಪಕರದಲ್ಲಿ 500 ಚದರ ಅಡಿವರೆಗಿನ ಆಸ್ತಿ ತೆರಿಗೆಯೊಂದಿಗೆ ವಿಧಿಸಲಾಗಿದ್ದ ಘನತ್ಯಾಜ್ಯ ಉಪಕರವನ್ನು ಈ ಹಿಂದಿನ ₹50 ಬದಲಿಗೆ ₹30ಗಳಿಗೆ, 501 ಚದರ ಅಡಿಯಿಂದ 1000 ಚದರ ಅಡಿವರೆಗಿನ ಆಸ್ತಿಗಳ ಮೇಲಿನ ಘನತ್ಯಾಜ್ಯ ತೆರಿಗೆಯನ್ನು ₹75ನಿಂದ ₹60ಗಳಿಗೆ, 1001 ಚದರ ಅಡಿಯಿಂದ 1500 ಚದರ ಅಡಿವರೆಗಿನ ಆಸ್ತಿ ಮೇಲಿನ ಘನತ್ಯಾಜ್ಯ ದರವನ್ನು ₹100ನಿಂದ ₹80ಗಳಿಗೆ ಇಳಿಕೆ ಮಾಡಲಾಗಿದೆ. ಉಳಿದಂತೆ ಹಿಂದಿನ ರೀತಿಯಲ್ಲೇ ಘನತ್ಯಾಜ್ಯ ದರ ಮುಂದುವರಿಯಲಿದೆ. ಇದೇ ವೇಳೆ ಹಸಿ ಕಸವನ್ನು ಮನೆಯಲ್ಲೇ ಸಂಸ್ಕರಿಸಿದಲ್ಲಿ ತೆರಿಗೆಯನ್ನು ₹50ರಷ್ಟು ರಿಬೇಟ್ ಮಾಡುವ ನಿರ್ಧಾರ ಪ್ರಸಕ್ತ ಸಾಲಿನಿಂದ ಅನುಷ್ಠಾನಗೊಳ್ಳಲಿದೆ ಅಂತ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ ವಿವರ ನೀಡಿದರು. ನೂತನ ಮೇಯರ್, ಉಪಮೇಯರ್ ಅಧಿಕಾರ ಸ್ವೀಕರಿಸಿದ ಬಳಿಕದ ಪ್ರಥಮ ಸಭೆ ಇದಾಗಿದ್ದು, ವಿಪಕ್ಷ ನಾಯಕರಿಗೆ ಮಾತ್ರ ಸಭೆಯಲ್ಲಿ ಸಮಸ್ಯೆ ಬಗ್ಗೆ ವಿಷಯ ಪ್ರಸ್ತಾಪಿಸಲು ಅವಕಾಶವನ್ನ ಮೇಯರ್ ಒದಗಿಸಿದ್ರು. ಆದರೆ ಇದು ಸಂವಿಧಾನದ ನಿಯಮ ಹಾಗೂ ಕಾನೂನು ಬಾಹಿರ. ಸಾಮಾನ್ಯ ಸಭೆಯಲ್ಲಿ ಸದಸ್ಯರಿಗೆ ಚರ್ಚೆಗೆ ಅವಕಾಶ ನೀಡಬೇಕು ಅಂತ ವಿಪಕ್ಷ ಸದಸ್ಯರು ಮೇಯರ್ ಪೀಠದೆದುರು ತೆರಳಿ ಪ್ರತಿಭಟಿಸಿದ ಪ್ರಸಂಗವೂ ಇಂದು ನಡೆಯಿತು. ಸದಸ್ಯ ಎಸಿ ವಿನಯ್ ರಾಜ್ರವರು ಸಂವಿಧಾನದ ಪ್ರಸಕ್ತವನ್ನ ಹಿಡಿದು ಸದಸ್ಯರ ಹಕ್ಕನ್ನು ಮೊಟಕುಗೊಳಿಸಲಾಗುತ್ತಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಸಭೆಯ ಆರಂಭದಲ್ಲಿಯೇ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಅಬ್ದುಲ್ ರವೂಫ್ ರವರು ಕಳೆದ ಸುಮಾರು 2.5 ತಿಂಗಳ ಅವಧಿಯಲ್ಲಿ ಪಾಲಿಕೆಯು ಜನರಿಗೆ ವಿಷಯುಕ್ತ ನೀರನ್ನ ಸರಬರಾಜು ಮಾಡಿದೆ ಅಂತ ಆರೋಪಿಸಿದರು. ಪಾಲಿಕೆ ವ್ಯಾಪ್ತಿಗೆ ಪೂರೈಕೆಯಾಗುವ ನೀರಿನ ಸಂಸ್ಕರಣಾ ಘಟಕದಲ್ಲಿ ಕಳೆದ 2.5 ತಿಂಗಳಿನಿಂದ ಅಗತ್ಯ ರಾಸಾಯನಿಕವನ್ನು ಬಳಸಿ ನೀರನ್ನು ಶುದ್ಧೀಕರಿಸದೆ ವಿಷಯುಕ್ತ ನೀರನ್ನು ಪೂರೈಸಲಾಗಿದೆ. ಇದರಿಂದಾಗಿ ಜನರ ಆರೋಗ್ಯದ ಮೇಲಾಗಿರುವ ಪರಿಣಾಮಕ್ಕೆ ಯಾರು ಜವಾಬ್ದಾರಿ ಅಂತ ಪ್ರಶ್ನಿಸಿದರು. ಈ ಕುರಿತು ಕೆಲ ಹೊತ್ತು ಚರ್ಚೆ ನಡೆದ ಬಳಿಕ ಮೇಯರ್ ಈ ಬಗ್ಗೆ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸಭೆಯಲ್ಲಿ ಉಪಮೇಯರ್ ವೇದಾವತಿ, ಪಾಲಿಕೆ ಆಯುಕ್ತರಾದ ದಿನೇಶ್, ಶಾಸಕರಾದ ಡಾ ವೇದವ್ಯಾಸ್ ಕಾಮತ್ ಹಾಗೂ ಡಾ ಭರತ್ ಶೆಟ್ಟಿ ವೈ, ವಿವಿಧ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.